ಕಿನ್ನಿಗೋಳಿ ಮುಲ್ಕಿ ರಾಜ್ಯ ಹೆದ್ದಾರಿಯ ಕರ್ನಾಡ್ ಗಾಂಧಿ ಮೈದಾನದ ಬಳಿ ಪ್ರತಿ ಬಾರಿ ಮಳೆಗೆ ಹೆದ್ದಾರಿ ಸೂಕ್ತ ಚರಂಡಿ ವ್ಯವಸ್ಥೆ ಇಲ್ಲದೆ ಕೆರೆಯಂತಾಗುತ್ತಿದ್ದು ಸಂಚಾರ ದುಸ್ತರವಾಗಿ ಪರಿಣಮಿಸಿದೆ. ಮುಲ್ಕಿಯಿಂದ ಕರ್ನಾಡ್ ಮೂಲಕ ರಾಜ್ಯ ಹೆದ್ದಾರಿ ಮೂಡಬಿದ್ರಿ ಹಾಗೂ ಕಟೀಲು ಕಡೆಗೆ ಹಾದು ಹೋಗುತ್ತಿದ್ದು ನಗರ ಪಂಚಾಯತ್ ವ್ಯಾಪ್ತಿಯ ಚರಂತಿಪೇಟೆ, ಕರ್ನಾಡ್, ಗೇರುಕಟ್ಟೆ ಬಳಿ ರಸ್ತೆಯಲ್ಲಿ ಮಳೆ ನೀರು ಹರಿದು ರಸ್ತೆ ಹೊಂಡಮಯವಾಗಿ ಪರಿಣಮಿಸಿದೆ. ಕರ್ನಾಡ್ ಪೇಟೆ ದಿನದಿಂದ ದಿನಕ್ಕೆ ಬೆಳೆಯುತ್ತಿದ್ದು ಸಾವಿರಾರು ಜನ ತಹಶೀಲ್ದಾರ್, ನಗರ ಪಂಚಾಯತ್, ಮೆಸ್ಕಾಂ ಕಚೇರಿಗೆ ಓಡಾಡುತ್ತಿದ್ದು ಹೊಂಡಮಯ ರಸ್ತೆಯಿಂದ ಜನರು ಸಂಬಂಧಪಟ್ಟ ಇಲಾಖೆಗೆ ಹಿಡಿಶಾಪ ಹಾಕುತ್ತಿದ್ದಾರೆ. ಈ ಭಾಗದಲ್ಲಿ ಚರಂಡಿ ವ್ಯವಸ್ಥೆ ಕಲ್ಪಿಸಲು ಲೋಕೋಪಯೋಗಿ ಇಲಾಖೆ ಉದಾಸೀನತೆಯ ಪ್ರವೃತ್ತಿ ತೋರುತ್ತಿದೆ ಎಂದು ನಾಗರಿಕರು ಆರೋಪಿಸಿದ್ದಾರೆ. ಕೂಡಲೇ ಸೂಕ್ತ ಚರಂಡಿ ವ್ಯವಸ್ಥೆ ಕಲ್ಪಿಸಿ ರಾಜ್ಯ ಹೆದ್ದಾರಿ ರಸ್ತೆ ಇನ್ನಷ್ಟು ಹಾನಿಗೀಡಾಗುವುದನ್ನು ತಪ್ಪಿಸಬೇಕೆಂದು ಸಾಮಾಜಿಕ ಕಾರ್ಯಕರ್ತರಾದ ವಿಶುಕುಮಾರ್ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳನ್ನು ಒತ್ತಾಯಿಸಿದ್ದಾರೆ. ಕಾರ್ನಾಡು ಗಾಂಧಿ ಮೈದಾನದ ಹತ್ರ ಇಲ್ಲಿ ಇವತ್ತು ಸಂತೆ ಆಗುವಂಥ ಇದು ಮಾರ್ಕೆಟು ಮತ್ತು ಎಲ್ಲ ರಾಜ್ಯದಲ್ಲಿ ಇರುವಂಥ ಎಲ್ಲ ಬಸ್ಗಳು ಮತ್ತು ವೆಹಿಕಲ್ಗಳೆಲ್ಲ ಓಡಾಡುವಂಥದ್ದು. ಒಳಚರಂಡಿ ಇಲ್ಲದೆ ರಸ್ತೆಯಲ್ಲಿ ನೀರು ನಿಂತು ಒಳಚರಂಡಿ ಸೂಕ್ತವಾಗಿ ಲೋಕೋಪಯೋಗಿ ಇಲಾಖೆಯವರು ರಸ್ತೆಯನ್ನು ಸರಿಯಾಗಿ ವ್ಯವಸ್ಥೆಯನ್ನು ಮಾಡಿಕೊಡಬೇಕಾಗಿ ಈ ಮೂಲಕ